ಹಾಯ್ ಎಲ್ಲರಿಗೂ. ಇವತ್ತೊಂದು ಫ್ರೆಶ್ ನೋಡಿ ನಂಗೆ ಮೀನು ಸಿಕ್ಕಿದೆ ನಮಗೆ. ಅಂದರೆ ನಾನು ತೊಗೊಂಡಿದ್ದೇನೆ ಇಲ್ಲಿ ಬಂದವರ ಹತ್ರವೇ. ಇದರದ್ದೊಂದು ನಾವು ಮೀನಿನ ಸಾರು ಮಾಡುವ, ನಂಗು ಮೀನಿನ ಸಾರು ಯಾವ ರೀತಿ ಮಾಡೋದು ಅಂತ ನೋಡುವ. ಹಾಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ರಕ್ಷಾ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಲೈಫ್ ವಿತ್ ರಕ್ಷಾ ಕಟೀಲ್ ಯೂಟ್ಯೂಬ್ ಚಾನಲ್. ಮೊದಲಿಗೆ ನಾವಿಲ್ಲಿ ಯಾವ ರೀತಿ ಮೀನನ್ನು ಮಾಡೋದು ಅಂತ ನಾನಿಲ್ಲಿ ಒಂದೊಂದೇ ತೋರಿಸ್ಕೊಡ್ತಿದ್ದೇನೆ ನಿಮಗೆ. ಎಲ್ಲವನ್ನು ಮಾಡಿಕೊಂಡು ಬರುವ. ಮೊದಲಿಗೆ ಇದರ ತಲೆಯನ್ನು ಕಟ್ ಮಾಡಬೇಕು ಈ ಸೈಡಲ್ಲಿ. ನಂತರ ನೋಡಿ ಎರಡು ಬದಿಯಿಂದ ಕೂಡ ಸ್ವಲ್ಪ ಈ ಕತ್ತಿಯ ಭಾಗವನ್ನು ಅಲ್ಲಿಗೆ ತಾಗಿಸಿ, ಸಿಪ್ಪೆಗೆ ತಾಗಿಸಿದರೆ ಬರ್ತದೆ ಸ್ವಲ್ಪ ಸಿಪ್ಪೆ. ನಂತರ ಇದನ್ನು ತೆಗೆದ್ರೆ ಆಯಿತು. ಇಲ್ಲದಿದ್ದರೆ ಈ ಫ್ರೆಶ್ ಇರುವಾಗ ಇದು ಈ ನಂಗು ಮೀನು ಜಾರ್ತಾ ಇರ್ತದೆ ನಮಗೆ. ಹಾಗೆ ಆಗೋದಾದರೆ ನಮಗೆ ಕೈಯಿಂದ ತುಂಬ ಜಾರೋದಾದರೆ ನಾವು ಸ್ವಲ್ಪ ಹೊತ್ತು ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಟ್ಟು ನಂತರ ಮಾಡಬೇಕು, ಆಗ ಸಿಪ್ಪೆ ಬರ್ತದೆ ಇದ್ದದ್ದು ಕರೆಕ್ಟಾಗಿ. ಇದು ಸಣ್ಣ ಸಣ್ಣ ಮೀನುಗಳಾಗಿರೋದ್ರಿಂದ ಸ್ವಲ್ಪ ಮಾಡಲಿಕ್ಕೆ ಕಷ್ಟ ನಮಗೆ. ಅಂದರೆ ನನಗೆ ಮಾಡಿ ಸ್ವಲ್ಪ ಅಭ್ಯಾಸ ಉಂಟು ಇದ್ರ ಸಿಪ್ಪೆ ತೆಗೆದು, ಹಾಗಾಗಿ ಅಭ್ಯಾಸ ಆಗಿದೆ ನೋಡಿ. ಇನ್ನೀಗ ಎಲ್ಲವನ್ನು ಕೂಡ ಮಾಡಿಕೊಂಡು ಬರುವ. ನೋಡಿ ಎಲ್ಲ ರೆಡಿ ಆಯಿತು. ಈಗ ಎಲ್ಲದದ್ದು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಆಯಿತು. ನಂತರ ಇದಕ್ಕೊಂದು ಮಸಾಲೆಯನ್ನು ತೆಗೆಯುವ. ಒಂದು ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಒಂದು 10ರಿಂದ 11 ಉದ್ದ ಮೆಣಸನ್ನು ಹಾಕಿದ್ದೇನೆ. ಇದು ಖಾರ ಇಲ್ಲ ಮೆಣಸು, ಹಾಗಾಗಿ ಒಂದು 10ರಿಂದ 11 ಹಾಕ್ಬೋದು. ಇನ್ನು ಇದನ್ನೊಂದು ಕರೆಕ್ಟಾಗಿ ಹುರಿದ್ರೆ ಆಯಿತು. ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ. ಹಾಗೆಯೇ ನೋಡಿ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ತಗೊಂಡಿದ್ದೇನೆ ಜೀರಿಗೆ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, 1/4 ಟೇಬಲ್ ಸ್ಪೂನಷ್ಟು ಮೆಂತೆಕಾಳು, ಹಾಗೆ 1/4 ಟೇಬಲ್ ಸ್ಪೂನಷ್ಟು ಅಜ್ವೈನ್ ಅಂದರೆ ಓಂ ಕಾಳನ್ನು ಕೂಡ ಹಾಕಿಕೊಳ್ತಿದ್ದೇನೆ. ಈ ಮೀನಿನ ಪದಾರ್ಥಕ್ಕೆ ನಾವು ಜಾಸ್ತಿ ಹಾಕಬೇಕು, ಈ ನಂಗಿಗೆ ಅಂತೂ ಹಾಕಲೇಬೇಕು. ನಂತರ ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿಯನ್ನು ಕೂಡ ತಗೊಂಡು ಒಟ್ಟಿಗೆ ಚೆನ್ನಾಗಿ ಹುರಿಯುವ. ಈ ನಂಗು ಮೀನು ಸ್ವಲ್ಪ ಗ್ಯಾಸ್ ಆಗಿರೋದ್ರಿಂದ ನಾವು ಓಂಕಾಳನ್ನು ಅಗತ್ಯವಾಗಿ ಸೇರಿಸಬೇಕು. ಇನ್ನು ಇದನ್ನೊಮ್ಮೆ ಚೆನ್ನಾಗಿ ಹುರಿದ್ರೆ ಆಯಿತು. ನಂತರ ನೋಡಿ ಒಂದು ಸಣ್ಣ ತೆಂಗಿನಕಾಯನ್ನು ತಗೊಂಡಿದ್ದೇನೆ ತುರಿದು, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಿದ್ದೇನೆ. ಇನ್ನು ಇದನ್ನೊಮ್ಮೆ ಹುರಿದ್ರೆ ಆಯಿತು. ಜಾಸ್ತಿ ಏನು ಹುರಿಬೇಕು ಅಂತಿಲ್ಲ, ಸ್ವಲ್ಪ ಹುರಿದ್ರೆ ಆಯಿತು. ನಾನು ನೋಡಿ ಈ ಕಪ್ಪಲ್ಲಿ ತಗೊಂಡಿದ್ದೇನೆ ತೆಂಗಿನ ತುರಿಯನ್ನು. ನಂತರ ಇದಕ್ಕೆ ಒಂದು ಲಿಂಬೆಹಣ್ಣಿನಷ್ಟು ಗಾತ್ರದ ಹುಣಸೆ ಹುಳಿಯನ್ನು ಕೂಡ ಹಾಕಿಕೊಂಡಿದ್ದೇನೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಿದರೆ ಆಯಿತು. ನಂತರ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಇದನ್ನು ರುಬ್ಬಿಕೊಂಡು ತರುವ ನುಣ್ಣಗೆ. ಎಲ್ಲವನ್ನು ಕೂಡ ಸೇರಿಸಿಕೊಂಡು ಈಗ ರುಬ್ಬಿ ತಂದಾಯಿತು. ಇನ್ನೊಂದು ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ, ಇದು ನಾವು ಒಗ್ಗರಣೆ ಹಾಕೋದು ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು, ಇಲ್ಲದ್ರೆ ಬೇಡ. ನಂತರ ನೋಡಿ ಕರಿಬೇವು ಮತ್ತು ಒಂದು ಸಣ್ಣ ಈರುಳ್ಳಿಯನ್ನು ಕೂಡ ತಗೊಂಡಿದ್ದೇನೆ. ಹಾಗೆ 1 ಟೊಮೆಟೊ ಹಣ್ಣು, 2 ಕಾಯಿ ಮೆಣಸು, ನಂತರ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಕೂಡ ಸಣ್ಣಗೆ ಹಚ್ಚಿ ಹಾಕಿಕೊಂಡಿದ್ದೇನೆ. ಇದು ಸ್ಕಿಪ್ ಆಗಿದೆ ವಿಡಿಯೋ, ನಾನು ಹಾಕಿದ್ದೇನೆ ಎಲ್ಲವನ್ನು ಕೂಡ. ಹಾಗೆ ಮಸಾಲೆಯನ್ನು ನಾವು ಗ್ರೈಂಡ್ ಮಾಡಿ ತಂದ ಮಸಾಲೆಯನ್ನು ಕೂಡ ಇದಕ್ಕೆ ಸೇರಿಸಿಕೊಂಡು ನಮಗೆ ಎಷ್ಟು ಹದಕ್ಕೆ ನೀರು ಬೇಕು ಅಷ್ಟನ್ನು ಸೇರಿಸಿಕೊಳ್ಳುವ. ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡಿದರೆ ಆಯಿತು. ಒಮ್ಮೆಲೆ ಜಾಸ್ತಿ ಹಾಕೋದಕ್ಕಿಂತ ನೀರನ್ನು ಒಮ್ಮೆ ಕರೆಕ್ಟಾಗಿ ತಿರುಗಿಸಿ ಹದ ನೋಡಿ ಇನ್ನೊಮ್ಮೆ ಬೇಕಿದ್ರೆ ಹಾಕಿಕೊಳ್ಬೋದು.
ನಾನು ಇನ್ನೂ ಸ್ವಲ್ಪ ನೀರನ್ನು ಹಾಕಿಕೊಳ್ತಿದ್ದೇನೆ. ಇಲ್ಲಿ ನಂಗು ಮೀನಿನ ಸಾರು ಮಾಡಿರೋದ್ರಿಂದ ದಪ್ಪವಾಗಿ ಬೇಡ, ಹದಕ್ಕೆ ಸಾಕಾಗ್ತದೆ. ಜಾಸ್ತಿ ನೀರು ಕೂಡ ಅಲ್ಲ, ಜಾಸ್ತಿ ದಪ್ಪ ಕೂಡ ಅಲ್ಲ. ಹಾಗೆ ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾವೀಗ ಸೇರಿಸಿಕೊಳ್ಳುವ. ಇನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡಿದರೆ ಆಯಿತು. ನಂತರ ಒಂದು 5 ನಿಮಿಷ ಸರಿಯಾಗಿ ಕುದಿಲಿಕ್ಕೆ ಕೂಡ ಬಿಡುವ. ಆಗ ಸರಿಯಾಗಿ ಇದು ಮಸಾಲೆ ಬೇಯ್ತದೆ. ಇನ್ನೊಂದು 5 ನಿಮಿಷದ ನಂತರ ಮಸಾಲೆ ಕೂಡ ಕರೆಕ್ಟಾಗಿ ಕುದೀತಾ ಉಂಟು. ಇನ್ನು ಈ ಮೀನಿಗೆ ಇದು ಮಸಾಲೆಗೆ ಇನ್ನು ಈ ಮೀನನ್ನು ಹಾಕುವಾಗ ಜಾಸ್ತಿ ಒಂದು 5 ನಿಮಿಷ ಎಲ್ಲ ಕುದಿಸಲಿಕ್ಕಿಲ್ಲ. ಖಾಲಿ ಜಾಸ್ತಿ ಕುದಿ ಬರುವಾಗ ನಾವು ಇದನ್ನು ಹಾಕಿಕೊಳ್ಬೇಕು. ಸ್ವಲ್ಪ ಕುದಿಯಲ್ಲ, ಈ ರೀತಿ ಫುಲ್ಲು ಕುದಿ ಬರಬೇಕು. ಆ ಅಂದಾಜಿರುವಾಗ ನಾವು ಈ ಮೀನನ್ನು ಕರೆಕ್ಟಾಗಿ ಅದರ ನೀರೆಲ್ಲ ತೆಗೆದು ಇದಕ್ಕೆ ಹಾಕಿಕೊಳ್ಬೇಕು. ಹಾಕಿದ ನಂತರ ಒಂದು 2 ನಿಮಿಷ ಸಾಕು, ಜಾಸ್ತಿ ಬೇಡ. ಯಾಕಂದರೆ ಅದರ ಕುದಿಗೆ ಅದು ಬೆಂದು ಬೀಳ್ತದೆ ಬೇಗ. ಸಣ್ಣ ಸಣ್ಣ ನಂಗು ಮೀನಾಗಿರೋದ್ರಿಂದ ಬೇಗನೆ ಬೇಯ್ತದೆ ಅದು. ಅದರ ನೀರನ್ನೆಲ್ಲ ಕರೆಕ್ಟ್ ತೆಗೆದು ಹಾಕಬೇಕು ಮಾತ್ರ. ಈಗ ಒಮ್ಮೆ ತಿರುಗಿಸಿದರೆ ಸಾಕು ನೋಡಿ, ಸ್ವಲ್ಪ ಮೆಲ್ಲಗೆ. ಈಗ ಇದು ಅಷ್ಟು ಬೇಗನೆ ಬೆಂದಾಗ್ತದೆ ನೋಡಿ. ಇನ್ನು ಬಾಯಿ ಮುಚ್ಚಳ ಎಲ್ಲ ಮುಚ್ಚಿ ನಾವು ಬೇಯಲಿಕ್ಕೆ ಇಡಬೇಕು ಅಂತ ಏನಿಲ್ಲ, ಸ್ವಲ್ಪ ಹೊತ್ತಲ್ಲಿ ಇದು ಬೆಂದಾಗ್ತದೆ. ಒಂದು ಕುದಿ ಬಂದರೆ ಸಾಕು, ಜಸ್ಟ್ ಒಂದು 2 ನಿಮಿಷದಲ್ಲಿ ಕುದಿ ಬರ್ತದೆ, ಅಷ್ಟಾದರೆ ಸಾಕಾಗ್ತದೆ. ಈ ರೀತಿಯಾಗಿ ನಂಗು ಮೀನು ಸಿಗುವ ಸೀಸನಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಒಳ್ಳೆಯದಾಗಿ ಬರ್ತದೆ, ತುಂಬಾ ರುಚಿಕರವಾಗಿ ಕೂಡ ಈ ನಂಗು ಮೀನಿನ ಸಾರು ಕೂಡ ನಮಗೆ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಸ್ಮೆಲ್ಲು ಕೂಡ ಜಾಸ್ತಿ ಇಲ್ಲ, ಹಾಗಾಗಿ ತುಂಬಾ ಒಳ್ಳೆಯದಾಗಿ ಬರ್ತದೆ. ಈಗ ನಮ್ಮ ಮೀನಿನ ಸಾರು ಕೂಡ ರೆಡಿ ಆಯಿತು ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಮುಂದಿನ ಹೊಸ ರೆಸಿಪಿಗಳೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ. ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು.